ಉಡುಪಿ ನಗರದಲ್ಲಿರುವ ಈ ಸರ್ಕಾರಿ ಶಾಲೆಯಲ್ಲಿ 10 ವರ್ಷಗಳ ಬಳಿಕ ಶಾಲಾ ವಾರ್ಷಿಕೋತ್ಸವ ಆಚರಣೆ ನಡೆದಿದೆ. ಈ ಮೂಲಕ ದೊಡ್ಡನಗುಡ್ಡೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿದೆ. ಹೌದು, 10 ವರ್ಷಗಳ ಬಳಿಕ ನಡೆದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕೊಡುಗೈದಾನಿಯಾಗಿ ಶಾಲೆಗೆ ಶಾಲಾ ವಾಹನ ಕೊಡುಗೆ ಕೊಟ್ಟ ಕೆ.ಎಂ. ಉಡುಪ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ನಿಕಟಪೂರ್ವ ಶಾಸಕ ರಘುಪತಿ ಭಟ್, ಈ ಸರ್ಕಾರಿ ಶಾಲೆಯ ಪುನರ್ಜೀವ ಕೊಡುವ ಕೆಲಸ ಆಗಿದೆ. ಸುತ್ತಲೂ ಇರುವ ಖಾಸಗಿ ಶಾಲೆಗಳ ನಡುವೆ ಈ ಸರ್ಕಾರಿ ಶಾಲೆಯನ್ನು ಉಳಿಸುವುದು ನಿಜಕ್ಕೂ ಹೋರಾಟ. ರಾಜ್ಯದಲ್ಲಿರುವ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ನಿಜಕ್ಕೂ ಇದೆ. ಸರ್ಕಾರಿ ಶಾಲೆ ಹೇಗೆ ಉಳಿಸಬಹುದು ಎಂಬ ಅಧ್ಯಯನಶೀಲಕ್ಕೆ ಈ ಶಾಲೆ ಯೋಗ್ಯ ಎಂದು ಹೇಳಿದರು.